అందరికి గోయిందని గోయిందా. రామచంద్ర మహారాజకి పవన పుత్ర హనుమానికి. కృష్ణ పరమాత్మన పాదందరికి గోయిందని గోయిందా. ರಾಮದೇವರ ಸೋಮವಾರ ನೆನೆಸೊಂದು ಇನಿ ಬಾಲಕೃಷ್ಣ ಮಂದಿರಡ್ ಅಯೋಧ್ಯ ಶ್ರೀ ರಾಮನ ಪ್ರತಿಷ್ಠಾ ಮಹೋತ್ಸವದ ವಾರ್ಷಿಕ ಅಂಗವಾದ ಇನಿ ಒಂದು ಸಾಮಾಜಿಕ ಕಲೆಗಳಿದೆ, ಸಾಮಾಜಿಕ ಸೇವೆ ಅಂತಂದಲ್ಲ. ಈ ಕಾರ್ಯಕ್ರಮ ಉಪನಂಚಿನ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರನ್ನ ಸತೀಶ್ ಕುಂಪಲ ಮೇಲೆ ಆತ್ಮೀಯ ಸ್ವಾಗತಿಸೋದಿಲ್ಲ. ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರನ್ನ ಶ್ರೀ ರವಿಶಂಕರ್ ಸೋಮೇಶ್ವರ ಬೇರೆ ಆತ್ಮೀಯ ಸ್ವಾಗತಿಸೋದಿಲ್ಲ. ಅಂಚೆನೆ ಬಾಲಕೃಷ್ಣ ಮಂದಿರ ಕೃಷ್ಣಾಷ್ಟಮಿ ಉತ್ಸವ ಸಮಿತಿ ಅಧ್ಯಕ್ಷರಾದ ಶ್ರೀ ರವೀಂದ್ರ ಕುಂಪಲ ಬೇರೆ ಆತ್ಮೀಯ ಸ್ವಾಗತಿಸೋದಿಲ್ಲ. ಅಂಚೆನೆ ಸೋಮೇಶ್ವರ ಪುರಸಭೆಯ ಸದಸ್ಯರಾದ ಮೋಹನ್ ಶೆಟ್ಟಿ ಬೇರೆ ಆತ್ಮೀಯ ಸ್ವಾಗತಿಸೋದಿಲ್ಲ. ಅಂಚೆನೆ ಮಂದಿರದ ಗೌರವಾಧ್ಯಕ್ಷರಾದ ಶ್ರೀ ಲಕ್ಷ್ಮಣ ಬೇರೆ ಆತ್ಮೀಯ ಸ್ವಾಗತಿಸೋದಿಲ್ಲ. ಅಂಚೆನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮನೋಹರಣ್ಯ ಬೇರೆ ಆತ್ಮೀಯ ಸ್ವಾಗತಿಸೋದಿಲ್ಲ. ಅಂಚೆನೆ ಮಂದಿರದ ಕೋಶಾಧಿಕಾರಿನ ಗಣೇಶನ್ನೇ ಬೇರೆ ಆತ್ಮೀಯ ಸ್ವಾಗತಿಸೋದಿಲ್ಲ. ನಮ್ಮ 500 ವರ್ಷದಿಂದ ನಮ್ಮ ದಾಸ್ಯಡಿತನಂಚಿನ ರಾಮ ಮಂದಿರ ಆವಡು ಒಂದು ಮಾತೆಲ್ಲ ಇಡೀ ದೇಶದ ಹಿಂದೂಲು ಪೂರೆಲ್ಲ ಜಗತ್ತದ ಹಿಂದೂಲೇ ಪೂರೆಲ್ಲ ಒತ್ತಾಯ ಮಾಡ್ತದೆ. ಕಳೆದ ವರ್ಷ ನರೇಂದ್ರ ಮೋದಿನ ನೇತೃತ್ವದ ರಾಮ ಮಂದಿರ ಅದು ರಾಮ ಮಂದಿರದ ಬ್ರಹ್ಮಕಲಶೋತ್ಸವ ಮತ್ತು ಪ್ರತಿಷ್ಠಾ ಮಹೋತ್ಸವ ಪೂರ ಸಂಘಟನೆ ಮಾತಾಡಬೇಕು. ಆ ಸಂದರ್ಭದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಾಂತರ ಇಡೀ ದೇಶದ ಮಾತು ಇಲ್ಲಿಲ್ಲಾಗೆ ಅಕ್ಷತೆ ಕೊರತು ಪ್ರಾರ್ಥನೆ ಮಾಡ್ತಿನ ಸಂಗತಿನ ನಿಮಗೆ ಮಾತ್ರ ಇನ್ನಕ್ಕೆ ಸರಿ 1 ವರ್ಷ ಅದು ರಾಮ ಮಂದಿರ ಲೋಕಾರ್ಪಣೆ ಅದು ಅಂಚಾದ. ಆ ರಾಮ ಮಂದಿರ ಲೋಕಾರ್ಪಣೆ ನಂಚಿನ ಸಂದರ್ಭ ನಮ್ಮ ಮಂದಿರಡ್ಲ ಪೋಯ್ದ ಸರಿ ಈ ಒಂದು ಅಕ್ಷತೆ ಇಲ್ಲಿಲ್ಲ ಕೊರತು ನೈವೇದ್ಯ ಮುಲ್ಪ ಪೂಜೆ ಪುರಸ್ಕಾರ ಮಾಡ್ತಾರೆ. ಆ ಸಂದರ್ಭ ಅವರು ಪ್ರತಿಷ್ಠಾಯನ ಸಂದರ್ಭದಲ್ಲಿ ಮೂಲ ನಮ್ಮ ಮಂದಿರ ರಾಮಗೆ ಪೂಜೆ ಮಾಡ್ತಾರೆ ಮತ್ತು ಅನ್ನದಾನದ ಪೂರ ವ್ಯವಸ್ಥೆಯಲ್ಲಿ ಪೂರ ಮಲ್ತದ. ಈ ಸಲ ಪ್ರತಿ ವರ್ಷ ದೇವರ ನಂಗೆ ಎತ್ತವಡಿಗೈತೆ ಆ ಪ್ರತಿಷ್ಠಾಯನ ದಿನ ಪ್ರಾರಂಭ ಮಲ್ತದ. ಪ್ರತಿ ವರ್ಷ ನಂಗೆ ದೇವರ ಒಂದು ಪ್ರತಿಷ್ಠಾ ಮಹೋತ್ಸವದ ಸಂದರ್ಭ ಮುಲ್ಪ ಪೂಜೆ ಮಲ್ತದೆ. 10 ಜನಕ್ಕೆ ಸಹಕಾರ ಮಲ್ಪರಿಗೆ ದೇವರ ಎತ್ತಾಡು ನಮ್ಮ ಮಾತೆಲ್ಲ ಸುರುಕಾದು ಪ್ರಾರ್ಥನೆ ಮಾಡ್ತೀವಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮನೋಹರ್ ಗಟ್ಟಿ ನಮ್ಮ ಮನೋಹರಣ್ಯರು ಇನಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಾಂತರ ಸೇವಾ ಯೋಜನೆಯ ಮುಖಾಂತರ ಸಹ ಇಡೀ 100ನೇ ವರ್ಷ RSSದ 100ನೇ ವರ್ಷ ಏನಿರ್ದಾತ್ರ ಆ ಕಾರ್ಯಕ್ರಮದ ಒಟ್ಟಿಗೆ ನಡಬಹುದು. ಮುಂಚಾದ ಸೇವೆ ಮುಂದ್ಕೊಡ್ಬಂದು ಸಂಕಲ್ಪದೊಟ್ಟಿಗೆ ಇನ್ನು ನಮ್ಮ ಮಂದಿರ ಈ ಕಾರ್ಯಕ್ರಮದ ಮಾತೆಲ್ಲ ಸೇರಿದ. ಈ ಸಂದರ್ಭದ ನಮ್ಮ ಒಟ್ಟಿಗೆ ಪೂರ ಕೌನ್ಸಿಲರ್ ಮಕ್ಕಳು ಮಕ್ಕ ವಿಶೇಷವಾದ ಸೋಮೇಶ್ವರ ಪುರಸಭೆದ ಉಪಾಧ್ಯಕ್ಷರು ನಮ್ಮ ಭಾರಿ ಕ್ರಿಯಾಶೀಲವಾದ ಕೆಲಸ ಮಾಡ್ಲಂಚಿನ ರವಿಶಂಕರ್ ಉಳ್ಳೇರು. ಇನ್ನು ಶಾರದಾ ಮಂದಿರದ ನಮ್ಮ 25ನೇ ವರ್ಷದ ಕಾರ್ಯಕ್ರಮದ ಗೌರವಾಧ್ಯಕ್ಷರಾದ ಕೆಲಸ ಅಂತ ಲಂಚಿನ ಮೋಹನ್ ಶೆಟ್ಟಿ ಇನ್ನು ಶಾರದಾ ಸೇವಾ ಟ್ರಸ್ಟ್ದ ಕೊಲ್ಯದ ಇದು ಅಧ್ಯಕ್ಷರಾಗ್ತೀರಿ. ಆ ಸಂದರ್ಭ ಇನ್ಕ್ಲೈಕ್ ಮಸ್ತ್ ಖುಷಿ ಆಗಿ ಒಂದು 6 ಟ್ರಸ್ಟದ ಅಧ್ಯಕ್ಷ ಮಾತಿರಲ್ಲ ಊರೆಲ್ಲ ನಮ್ಮ ಮಂದಿರ ಬಕ್ಕ ಊರದ ಬಗ್ಗೆ ಕಾಳಜಿ ಇರ್ತದೆ ಕೆಲಸ ಕಾರ್ಯಗಳಲ್ಲಿ ಮಲ್ಪನಕ್ಕೆ ಮಾತರಿಗಳ ಸ್ವಾಗತ ಅಂತ ಒಂದು ಇನ್ನು 25 ಜನಕ್ಕೆ ಕಿಂಚಿತ್ ಒಂದಂತೆ ಭಾರಿ ಮಲ್ಲ ಪ್ರಮಾಣದ ಹತ್ತನಲ್ಲ ಒಂದು ಎಲ್ಲೇ ಪ್ರಮಾಣದ ಅಲ್ಲ ಅಕ್ಲೆಗೆ ಬೋಡ ಇಲ್ಲಾಗ ಬೋಡ ಆದಿಂಥ ವ್ಯವಸ್ಥೆ ಮಲ್ಪಡೋದು ನಮ್ಮ ಸಂಕಲ್ಪ ಈ ಒಂಜಿ
ರಾಮನ ಪ್ರತಿಷ್ಠದ ಸಂದರ್ಭದ ಮಲ್ದ ಏನು ಮಾತೆರೆಗಳ ಕೊಟ್ಟು ಮಂಚಿನ ಕೆಲಸ ಮಲ್ಪುವ ತುಂಬ ಹೆಚ್ಚು ಬರ ದೇವರ ಶಕ್ತಿ ಕೊರಡು ಬರೋದು ಹೆಚ್ಚು ಜನಗಳಿಗೆ ಈ ಮಂದಿರದ ಮುಖಾಂತರ ಸಹಾಯ ಮಲ್ಪರೆ ಜನಗಳಿಗೆ ಎತ್ತಾವಡು ದೇವರ ವಿಶೇಷವಾದ ನಿಖಲ ಮಾತೆಲ್ಲ ಪ್ರಾರ್ಥನೆ ಮಲ್ತೊಂದು ನಮ್ಮ ಶಾರದಾ ಸೇವಾ ಟ್ರಸ್ಟ್ದ ಅಧ್ಯಕ್ಷರಾದ ನಮ್ಮ ಕೊಲ್ಲಿಯ ಮೋಹನ್ ಶೆಟ್ಟರ್ ನಮ್ಮ ಒಟ್ಟಿಗೆ ಕೆಲಸ ಅಂತ ನಾವು ಅಧ್ಯಕ್ಷರಾದ ಮಾತೆರೆಗಳ ಈ ಸಂದರ್ಭದ ಸಂತೋಷ ದೈವನ ರಾಮನ ಈ ಒಂದು ಪ್ರದೇಶದ ಸಂದರ್ಭದ ಅದಕ್ಕೆ ಗೌರವಿಸೋದು ಅದನ್ನ ರಾಜಕೀಯ ಬೊಕ್ಕ ಒಂದು ಶಾರದಾ ಸೇವಾ ಟ್ರಸ್ಟ್ ಎಡ್ಡೆ ಕೆಲಸ ಅನ್ಪಂಚಿನ ಶಕ್ತಿ ಸಾಮರ್ಥ್ಯ ರೆಕಾರ್ಡ್ ಅಂತ ನಿಕ್ಲ ಮಾತು ಅಂಜನೆ ಪುರಸಭೆದ ಉಪಾಧ್ಯಕ್ಷರಾದ ನಮ್ಮೊಟ್ಟಿಗೆ ನಿರಂತರವಾದ ಕೆಲಸ ಮತ್ತೊಂದು ನಮ್ಮ ಏನೇ ನಿಕ್ಲೆ ಗೊತ್ತುಂಟು ರೋಡನ್ನು ಪೂರ ಗರ್ತದ ಇವಾಗ ನೀರಿನ ಸಮಸ್ಯೆಗಳು ಗೊತ್ತಿಲ್ಲ ಒಂದು ನಮ್ಗೆ ಒಂದೇ ಮೇಟಿ ಆಡೋದನ್ನೆಲ್ಲ ಒಂಚೂರು ಕಷ್ಟ ಆಗೋದು ಆ ಸಂದರ್ಭದ ರವಿಶಂಕರ್ ಮತ್ತು ನಮ್ಮ ಕೌನ್ಸಿಲರ್ ನಮಗೆ ಶಕ್ತಿವೇದ ಇದರ ಬಗ್ಗೆ ಕೆಲಸ ಮಾತೆಲ್ಲ ಮಲ್ಪೇರು ಈತ ನೇತೃತ್ವ ವಹಿಸಿನ ರವಿಶಂಕರ್ ನಮ್ಮ ಮಾತನ್ನ ಪರವಾಗಿ ಇನ್ನಿತ ದಿನ ಇದು ಮಾತೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸೇರ್ತಾರೆ ದುಂಬಾಗೆ ಬರಿತ ಜಾಗ ನಮ್ಮನೆ ಹೆಚ್ಚಿನ ಅಂಶ ನಮ್ಮ ಕ್ಲಾಸ್ ಕೊಡ್ತು ನಾ ಜಾಗ ನಮ್ಮ ಮಂದಿರದ ಜಾಗ ಬಾರಿ ವರ್ಷದಿಂದ ನಮ್ಮ ಮಾತೆಲ್ಲ ಬರಿತ ಒಂದು 10 ಸೆನ್ಸ್ ಜಾಗ ನನಗೆ ತಿಕ್ಕೊಡು ಮಾತೆಲ್ಲ ನೆತ್ತ ನೋಡೋದು ಅನ್ಪುನ ಆಸೆ ಸಂಕಲ್ಪ ಪೂರ ಬಂತಿತ್ತ ಅಂಚ ಅದು ಇನ್ನಿತ ದಿನ ಎಲ್ಲ ಲೈಕ್ ತುಂಬಲ ಐಕ್ ಒಂಚು ಒಂದೇ ಐಕ್ ಸಹ ಒಂದು ಪನವದ ಕೊರ್ಪುನ ಮುಖಾಂತರ ಆ ಜಾಗ ಅತಿ ಶೀಘ್ರ ನಮ್ಮ ದೇವರನ್ನ ದಯಟ ಆ ಜಾಗ ನಮ್ಮ ಮನೆಕ ಹಾಪಲು ಐಟ್ ಈ ಸಲದ ನೇಟ್ ಒಂಜಿ ದುಂಬದ ದಿನಕ್ಕೆ ಸಂಧ್ಯಾ ಭಜನೆ ಬೊಕ್ಕ ಏಕ ಭಜನೆ ಬೇತೆ ಬೇತೆ ಕಾರ್ಯಕ್ರಮಗಳನ್ನು ಅವಲೇ ಬಂದ್ಕೊಂಡು ಈ ಸಂಕಲ್ಪ ನಮ್ಮ ಮಾತೆಲ್ಲ ಉಂಡು ಈಗ ಪೂರೆಲ್ಲ ಸಹಕಾರ ಕೊರಲಿದ್ದು ಈ ಸಂದರ್ಭದ ಮಾತೆಲ್ಲ ವಿನಂತಿ ಮಲ್ತೊಂದು ನಿರಂತರ ಚಟುವಟಿಕೆ ಕೆಲಸ ಕಾರ್ಯಗಳಿಗೆ ಮಾತೆಲ್ಲ ಪ್ರೋತ್ಸಾಹ ಕೊರಲಿದ್ದು ಈ ಸಂದರ್ಭದಲ್ಲಿ ಮಾತೆಲ್ಲ ಧನ್ಯವಾದ ಸಲ್ಲಿಸ